ಕಬಕ-ವಿಟ್ಲ ಹದಗೆಟ್ಟ ರಸ್ತೆ ದುರಸ್ತಿಗೊಳಿಸಲು ಒತ್ತಾಯಿಸಿ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಬಕ ಮತ್ತು ಕುಳವಲಯ ಕಾಂಗ್ರೆಸ್ ಸಹಯೋಗದಲ್ಲಿ ಕಬಕ ಜಂಕ್ಷನ್ನಲ್ಲಿ ಮಂಗಳವಾರ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಪುತ್ತೂರು ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಆಡಳಿತಾರೂಢ ಬಿಜೆಪಿ ಪಕ್ಷದ ಶಾಸಕರು ಜನ ನಂಬಬಹುದು ಎಂದು ಹಸಿ ಸುಳ್ಳು ಹೇಳುತ್ತಿದ್ದಾರೆ. ನನ್ನ ಶಾಸಕತ್ವದ ಸಮಯದಲ್ಲಿ ಪುತ್ತೂರಿನ ಮಹಿಳಾ ಕಾಲೇಜು ಸ್ಥಾಪಿಸಲು 7 ಕೋಟಿ ರೂಪಾಯಿ ಮಂಜೂರಾಗಿದ್ದರೂ ಈ ತನಕ ಶಿಲಾನ್ಯಾಸವಾಗಿಲ್ಲ. 14 ಕೋಟಿ ರೂಪಾಯಿ ವೆಚ್ಚದ ಕ್ರೀಡಾಂಗಣ ನಿರ್ಮಾಣಕ್ಕೆ 3 ಕೋಟಿ ರೂಪಾಯಿ ಬಿಡುಗಡೆಗೊಂಡರೂ ಆ ಅನುದಾನ ನಿರರ್ಥಕವಾಗಿ ಕೊಳೆಯುತ್ತಿದೆ. ಮೆಡಿಕಲ್ ಕಾಲೇಜಿಗೊಂದು 40 ಎಕರೆ ಜಾಗವನ್ನು ಮೀನುಗಾರಿಕೆ ಕಾಲೇಜು ಮಾಡಲು ಹೊರಟಿದ್ದಾರೆ. ನನ್ನ ಅವಧಿಯಲ್ಲಿ ಕಬಕ-ವಿಟ್ಲ ಸರತ್ಕಲ್ ರಸ್ತೆ ಅಭಿವೃದ್ಧಿಗೆ 23 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು ಕಾಮಗಾರಿ ಅಪೂರ್ಣವಾಗಿದ್ದು ಗುತ್ತಿಗೆದಾರರಿಗೆ 3 ಲಕ್ಷ ದಂಡ ವಿಧಿಸಿ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗಿದೆ. ಇದೀಗ ಅದೇ ಉಳಿಕೆ ಅನುದಾನವನ್ನು ತಮ್ಮ ಅನುದಾನ ಎಂದು ಬಿಂಬಿಸಲು ಹೊರಟಿದ್ದಾರೆ ಎಂದು ದೂರಿದರು. ಅಂಚಿನ ಆ ಬತ್ತೆ ಕೂಡಲೇ ಕೂಡ ನೋಕಲು ನನ್ನ ಅವಳು ಬ್ಯಾನರ್ ಮಾಡಿ ಇನ್ನು ಯಾರಂಕ ಯಾನ ಸುರಕ್ಷೆ ಹಿಡಿದು ಬಂದಿಗೆ ಯಾರೋ ತಿಕ್ಕಿ ನಾನು ಒಂಜಿ ಕಮಿಷನ್ ಹಿಡ್ದ ಬಂದೆ ಅವಳು ಕೂಡಾದಿತ್ತೆ ಯಾನು ಬನ್ನಿ ನಾನೊಂಜಿ ಮಾರ್ಗಡು ಗುರಿಯರು ಉಂಟು ಬಂದೆ ಬಂದಾಗ ಯಾರ ಹೇಳಿದೆ ಒಂದು ಆಯ್ಸ ಕೊಟ್ಟು ಯಾ ಮಂಡೆ ನಿಕಲೆಗೆ ಹೊಸದಾದ ಮಲ್ಪೆರೆ ಯೋಗ್ಯತೆನೇ ಐತಿ. ಬಂದು ವಿಟ್ಲದಿಂದ ಕಬಕ್ಕೆ ಬರತಕ್ಕಂಥ ರಸ್ತೆಗೆ ಒಂದು ಕಾಲದಲ್ಲಿ ಹಣ ಮಂಜೂರಾತಿ ಆಗಿಲ್ಲ. ಸುರತ್ಕಲ್ ಟು ಕಬಕ್ಕ. ಆದರೆ ಅಲ್ಲಿ ಒಬ್ಬ ಅರ್ಧ ರಸ್ತೆ ಪೂರ್ಣ ಪ್ರಮಾಣದಲ್ಲಿ ಮಾಡಿ ಗುತ್ತಿಗೆದಾರರು ಅವರು ಕಾರಣಾಂತರಗಳಿಂದ ಕೆಲಸವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗದೆ ಬಹುಶಃ ಮಂಚಿ ತನಕ ಒಳ್ಳೆ ರೀತಿಯಲ್ಲಿ ಆಗಿ ಆ ನಂತರ ಆಗದೇ ಇತ್ತು. ಆ ಸ್ಥಿತಿಯಲ್ಲಿ ಬಹುಶಃ 4-5 ವರ್ಷ ಅದೇ ಸ್ಥಿತಿಯಲ್ಲಿ ಇದೆ ಅಂತ ನಾನು ಹೇಳಬೇಕಾಗತ್ತೆ. ಇವತ್ತು ಈ ದುಸ್ಥಿತಿಯನ್ನು ಕಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆಗೂ ಒಂದು ಶಕ್ತಿ ಇದೆ. ಪ್ರತಿಭಟನೆ ಕೆಲಸ ನಾವು ಮಾಡಬೇಕಾಗಿದೆ. ನಾವು ವಿರೋಧ ಪಕ್ಷವಾಗಿದ್ದು ನಮ್ಮ ಜವಾಬ್ದಾರಿ ಕೂಡ ಇದೆ. ನಾವು ಸಂಪಾಜೆಯಿಂದ ಮಾನಿ ತನಕ ಒಂದು ಪಾದಯಾತ್ರೆಯನ್ನು ಮಾಡಿದ್ದೇವೆ.